ರಷ್ಯಾ, ಬಾಂಗ್ಲಾದೇಶ, ಬ್ರೆಜಿಲ್ ದೇಶಗಳು ಅತಿ ಹೆಚ್ಚು ನದಿಜಾಲ ವ್ಯವಸ್ಥೆಯ ಮೊದಲ 3 ಸ್ಥಾನಗಳಲ್ಲಿ ಇರುವ ದೇಶಗಳಾಗಿದೆ. ರಷ್ಯಾ ಅತಿ ಹೆಚ್ಚು ನದಿಗಳನ್ನು ಹೊಂದಿದೆ. ರಷ್ಯಾದ 40% ಜನರು ನದಿ ದಡಗಳಲ್ಲಿ ಇದ್ದಾರೆ. ಅತಿ ಹೆಚ್ಚು ಸಂಖ್ಯೆಯ ಸಮುದ್ರಗಳಿಗೆ ಇಲ್ಲಿನ ನದಿಗಳು ಹರಿಯುತ್ತವೆ. ವೋಲ್ಗಾ, ಲೇನಾ, ಯೆನೆಸಿ, ಅಬ್ ಪ್ರಮುಖ ನದಿಗಳಾಗಿವೆ. ಬಾಂಗ್ಲಾದೇಶವು ಅತಿ ಹೆಚ್ಚು ನದಿ ಅವಲಂಬನೆಯ ನದಿಜಾಲದ ದೇಶವಾಗಿದೆ. ಯಮುನಾ, ಬ್ರಹ್ಮಪುತ್ರ, ಪದ್ಮಾ, ನಮ್ಮಗಂಗಾ, ಮೇಘನಾ, ಕರ್ಣಫುಲಿ, ತೀಸ್ತಾ ಪ್ರಮುಖ ನದಿಗಳು. ಬ್ರೆಜಿಲ್ ದೇಶದ ನದಿಗಳಲ್ಲಿ ಪ್ರಪಂಚದ ನದಿಗಳ 15%ಕ್ಕೂ ಹೆಚ್ಚು ತಾಜಾ ನೀರು ಹರಿಯುತ್ತವೆ. ಅಮೆಜಾನ್, ಪರಾನಾ, ಪರಾಗ್ವೆ, ಮೇಡಿರಾ ಪ್ರಮುಖ ನದಿಗಳು. ಯುಎಸ್ಎಯ ಪ್ರಮುಖ ನದಿಗಳು ಮಿಸಿಸಿಪಿ, ಕೊಲೆರಾಡೋ, ಯುಕೋನ್ ಇತ್ಯಾದಿ. ಚೀನಾದ 100 ಕೋಟಿ ಜನರು ನದಿಗಳನ್ನು ಅವಲಂಬಿಸಿದ್ದಾರೆ. ಪುರಾತನ ಕಾಲದಿಂದಲೂ ನದಿಗಳನ್ನು ವ್ಯವಸ್ಥಿತವಾಗಿ ಬಳಸಿಕೊಂಡ ದೇಶ ಚೀನಾ. ಯಾಂಗ್ಚಿ, ಹುವಾಂಗ್, ಮೇಕಾಂಗ್ ಮುಖ್ಯವಾದವು. ಕೆನಡಾದ ಪ್ರಮುಖ ನದಿಗಳು ಎಂದರೆ ಮೆಕೆಂಜಿ, ಲಾರೆನ್ಸ್, ಪ್ರೆಸರ್ ಇತ್ಯಾದಿ. ಭಾರತದ ಮುಖ್ಯ ನದಿಗಳು ಬ್ರಹ್ಮಪುತ್ರ, ಗಂಗಾ, ಸಿಂಧು, ಗೋದಾವರಿ ಮೊದಲಾದವು. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಕಾಂಗೋ ನದಿಯು ಆಫ್ರಿಕಾದ ಅತಿ ಹೆಚ್ಚು ನೀರು ಹರಿಯುವ ನದಿಯಾಗಿದೆ. ಲೌಲಫ, ಉಭಂಗಿ ಸಹ ಪ್ರಮುಖ ನದಿಗಳಾಗಿವೆ. ಕಪುವಾನ್, ಮಹಾಕು, ಬಾರಿಟೆ ಇಂಡೋನೇಷ್ಯಾದ ಪ್ರಮುಖ ನದಿಗಳು. ಸಣ್ಣ ದೇಶವಾದ ಕೊಲಂಬಿಯಾದ ನದಿಗಳಲ್ಲಿ ಜಗದ 5% ನದಿ ನೀರು ಹರಿಯುತ್ತದೆ. ಕೌಕಾ, ಪುತುಮಯೋ, ಕಕ್ವೆಟ್ ಪ್ರಮುಖ ನದಿಗಳಾಗಿವೆ. This moment so overdue.